ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ ಕುಳಾಯಿ. ಈಗಾಗಲೇ 3 ದಿನದ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ. ಜಗದೀಶ್ ಅಧಿಕಾರಿ ಅನ್ನುವರು ನಮ್ಮ ಬಿಲ್ಲವರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿದರು. ಅದೇ ರೀತಿ ಕೋಟಿ ಚೆನ್ನೈಯರ ಬಗ್ಗೆ ಅವಹೇಳನ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಹಿರಿಯ ಮುಖಂಡರಾದ ಜನಾರ್ದನ್ ಪೂಜಾರಿ ಬಗ್ಗೆ ತುಂಬ ಹೀನಾಯವಾಗಿ ಮಾತಾಡಿದರು. ನಾನೊಂದು ಸವಾಲನ್ನು ಹಾಕಿದ್ದೆ. 3 ದಿನದ ಒಳಗೆ ಅಧಿಕಾರಿಯವರು ಯಾವುದಾದ್ರೂ ನಮ್ಮದು ಒಂದು ಕ್ಷೇತ್ರಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಕೋಟಿ ಚೆನ್ನೈಯರ ಹತ್ರ ಕೇಳ್ಕೊಳ್ಬೇಕು ಅಂತ. ಅದೇ ರೀತಿ ಜನಾರ್ದನ್ ಪೂಜಾರಿ ಅವರ ಹತ್ರನೂ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಾನು ಕೇಳಿದ್ದೆ. ಇವತ್ತು 2ನೇ ದಿನ ಅಧಿಕಾರಿಯವರು ಈಗಾಗಲೇ ಕೋಟಿ ಚೆನ್ನೈಯರ ಕ್ಷೇತ್ರಕ್ಕೆ ಹೋಗಿ ಕ್ಷಮೆಯನ್ನು ಕೇಳಿದ್ದಾರೆ. ಅದು ಮಾತ್ರ ಅಲ್ಲ, ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರವೇ ಅವರು ಜನಾರ್ದನ್ ಪೂಜಾರಿ ಅವರ ಹತ್ರ ಹೋಗಿ ಕಾಲು ಹಿಡಿದು ಕ್ಷಮೆಯನ್ನು ಕೇಳ್ತಾನಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಅದೇ ರೀತಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೋಗಿ ಅವರು ಪೂಜೆಗಳನ್ನು ಸಲ್ಲಿಸ್ತಾರೆ ಅಂತಲೂ ಹೇಳಿದ್ದಾರೆ. ಗೆಜ್ಜೆಗಿರಿಗೆ ಹೋಗಿ ಅಲ್ಲಿಯೂ ತಪ್ಪು ಕಾಣಿಕೆಯನ್ನು ಹಾಕ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಜಗದೀಶ್ ಅಧಿಕಾರಿಯವರು ದೊಡ್ಡ ತಪ್ಪು ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೆ ಪಶ್ಚಾತ್ತಾಪ ಇದೆ. ನಾವೆಲ್ಲರೂ ಮನುಷ್ಯರು, ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ. ಕ್ಷಮೆ ಮಾಡುವವನು ದೇವರು. ದೇವರ ಸನ್ನಿಧಾನಕ್ಕೆ ಹೋಗಿ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ನಾವು ಬಿಲ್ಲವರು ಬಲ್ಲವರು. ಖಂಡಿತವಾಗಿ ನಾವೆಲ್ಲ ಬಿಲ್ಲವರು ಅವರಿಗೆ ಕ್ಷಮೆಯನ್ನು ಕೋರಬೇಕು. ಅದೇ ರೀತಿ ನಾನು ಹೇಳಿದ್ದೆ, 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡುತ್ತೇನೆ. ಅವರು ಒಂದು ವೇಳೆ ಕ್ಷಮೆಯನ್ನು ಕೇಳಲಿಲ್ಲ ಅಂತಾದರೆ, ಅವರ ಅಹಂಕಾರ ಧೋರಣೆಯನ್ನು ಮತ್ತೆ ಮುಂದುವರಿಸ್ತಾರಂತಾದರೆ ನಾನು 1 ಲಕ್ಷ ರೂಪಾಯಿ ಕೊಡ್ತೇನೆ. ಯಾರು ಅವರ ಮುಖಕ್ಕೆ ಮಸಿ ಬಡಿತಾರೆ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ಎಷ್ಟೋ ಜನ ಪರ ಇದ್ದರು, ಎಷ್ಟೋ ಜನ ವಿರೋಧ ಮಾಡಿದರು. ನಾನು ಒಂದು ಬಿಲ್ಲವ ಮಹಿಳೆ. ನಾನು ಅದೇ ಕೋಟಿ ಚೆನ್ನೈಯರ ವಂಶದಲ್ಲಿ ಹುಟ್ಟಿದವಳು. ನನ್ನಲ್ಲೂ ಆ ಧೈರ್ಯ ಇದೆ. ನಾನು ಯಾವತ್ತೂ ನನ್ನ ಯುವಕರನ್ನು ಸಂಘಟನೆಗಳಿಗೆ ಸೇರಿ ಸಾಯಿರಿ, ಗಲಾಟೆ ಮಾಡಿ ಅಂತ ಹೇಳಿದವಳಲ್ಲ. ನಾನು ಇದಕ್ಕೆ ವಿರುದ್ಧವಾಗಿದ್ದವಳು. ಆ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟು ಮಾಡಲಿಕ್ಕೆ ನನಗೆ ಈ ಮಾತನ್ನು ಹೇಳಬೇಕಾಯಿತು. ಕೋಟಿ ಚೆನ್ನೈಯರು ಯಾವತ್ತೂ ಹೇಳಿದ್ದಾರೆ, ಸತ್ಯೋಡು ಬತ್ತಿನಾಯಗ್ ತಿಗಲೆಡೆ ಸಾದಿ ಕೊರ್ಪೆ, ಅನ್ಯಾಯ ಮಂತಿನಾಯಗ್ ಸುರಿಯೋಡು ಸಾದಿ ತೋಚ್ಪಾವೆ ಅಂತ. ನಾವು ಬಿರುವರು. ಆ ಸಂದರ್ಭದಲ್ಲಿ ನೋವಲ್ಲಿ ನಮ್ಮ ದೇವರಿಗೆ ಇಷ್ಟೊಂದು ಹೀನಾಯವಾಗಿ ಯಾರೋ ಮಾತಾಡ್ತಾನೆ ಅಂತಾದಾಗ ಆ ನೋವಲ್ಲಿ ಮಾತನ್ನು ಹೇಳಿದ್ದೆ. ನಾನು ನನ್ನ ಎಲ್ಲ ಬಿಲ್ಲವ ಬಾಂಧವರ ಹತ್ರ ಒಂದು ಕೈ ಮುಗಿದು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಅಧಿಕಾರಿಯವರು ಕ್ಷಮೆಯನ್ನು ಕೇಳಿದ್ದಾರೆ. ಯಾರೂ ಅವರಿಗೆ ಯಾವ ರೀತಿಯ ತೊಂದರೆಗಳನ್ನು ಮಾಡಬೇಡಿ. ಆ 1 ಲಕ್ಷ ರೂಪಾಯಿ ಘೋಷಣೆಯನ್ನು ನಾನು ಏನು ಮಾಡಿದ್ದೆ, ಅದನ್ನು ನಾವು ನಾರಾಯಣ ಗುರುವನ್ನು ನಂಬುವವರು. ನಾರಾಯಣ ಗುರು ಹೇಳಿದ್ದಾರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ. ಖಂಡಿತವಾಗಿ ನಾನು ಜಾತಿವಾದಿ ಅಲ್ಲ. ಆದರೆ ನಾನು ಹುಟ್ಟಿದ ಜಾತಿ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ನಾನು ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ, ಯಾವ ಜಾತಿಯಲ್ಲೇ ಇರಿ ನೀವು, ಮೊದಲನೇದಾಗಿ ನೀವು ನಿಮ್ಮ ಜಾತಿಯನ್ನು ಪ್ರೀತಿಸಿ. ನಿಮ್ಮ ಜಾತಿಯನ್ನು ಪ್ರೀತಿಸಿದಾಗ ಇವತ್ತು ನಮಗೆ ಬಂದ ಸಿಚುವೇಶನ್ ಏನಿದೆ ಖಂಡಿತವಾಗಿ ನಿಮಗೆ ಬರುವುದಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಈ 1 ಲಕ್ಷ ರೂಪಾಯಿ ನಾನು ಗೆಜ್ಜೆಗಿರಿ ಕ್ಷೇತ್ರಕ್ಕೆ ಹೋಗಿ ಯಾರಾದರೂ ಬಡ ಮಕ್ಕಳಿದ್ದರೆ ಅವರ ವಿದ್ಯಾಭ್ಯಾಸಕ್ಕೆ ನಾನು ಈ 1 ಲಕ್ಷ ರೂಪಾಯಿಯನ್ನು ಹಂಚುತ್ತೇನೆ. ಯಾಕೆಂದರೆ ನಾರಾಯಣ ಗುರು ಹೇಳಿದ್ದಾರೆ, ಶಿಕ್ಷಣದಿಂದ ಸ್ವತಂತ್ರರಾಗಿ ಅಂತ. ಇನ್ನು 1-2 ದಿನಗಳಲ್ಲಿ ಖಂಡಿತವಾಗಿ ನಾನು ಗೆಜ್ಜೆಗಿರಿ ಕ್ಷೇತ್ರಕ್ಕೆ ಹೋಗಿ
ಯಾವ ಜಾತಿಯಲ್ಲಿರಲಿ, ಯಾವ ಧರ್ಮದಲ್ಲೇ ಇರಲಿ, ಯಾರಿಗೆ ವಿದ್ಯಾಭ್ಯಾಸಕ್ಕೆ ಹಣದ ಅಗತ್ಯ ಇದೆ ಅಂಥವರಿಗೆ ನಾನು ಸಹಾಯವನ್ನು ಖಂಡಿತವಾಗಿ ಮಾಡುತ್ತೇನೆ. ಈ 1 ಲಕ್ಷ ರೂಪಾಯಿಯನ್ನು ನಾನಲ್ಲಿ ಹಂಚುತ್ತೇನೆ. ಇವಾಗ ಈ ವಿಷಯ ಇಲ್ಲಿಗೆ ಮುಗೀತದೆ. ಅಧಿಕಾರಿ ಅನ್ನುವಂಥ ಚಾಪ್ಟರ್ ಏನಿದೆ ಅದು ಇಲ್ಲಿ ಮುಗೀತದೆ. ಇನ್ನು ಮುಂದಕ್ಕೆ ಯಾರು ಯಾವ ಸಮುದಾಯದವರಿಗೂ ನೋವು ಮಾಡುವಂಥ ಮಾತುಗಳನ್ನು ಆಡಬಾರ್ದು, ಯಾರ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳಿ ನಾನು ಪ್ರತಿಯೊಬ್ಬರ ಹತ್ರ ವಿನಂತಿಸ್ತಾ ಇದ್ದೇನೆ. ಎಷ್ಟೋ ಜನ ಹೇಳಿದರು ನಾನು ರಾಜಕೀಯ ಮಾಡಿದ್ದೆ ಅಂತ. ಖಂಡಿತವಾಗಿ ನಾನು ಯಾವ ರಾಜಕೀಯವೂ ಮಾಡಲಿಲ್ಲ. ಇನ್ನು ಮುಂದಕ್ಕೂ ನನ್ನ ಸಮಾಜದ ಯಾರಿಗಾದರೂ ಅನ್ಯಾಯ ಆದರೆ, ಅಥವಾ ನಮ್ಮ ಸಮಾಜದ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಟ್ಟರೆ, ಅಥವಾ ನಮ್ಮ ಸಮಾಜದ ಬಗ್ಗೆ ನಮಗೆ ಅವಮಾನವಾಗುವ ರೀತಿಯಲ್ಲಿ ಯಾರಾದರೂ ಏನಾದರೂ ಮಾಡಿದರೆ, ನಾನು ದಿಟ್ಟವಾಗಿ ಯಾರು ನನ್ನ ಜೊತೆ ಇರಲಿ ಇರದಿರಲಿ, ನಾನು ಆ ಕಾಸ್ ಒಟ್ಟಿಗೆ ಖಂಡಿತವಾಗಿ ಧೈರ್ಯವಾಗಿ ನಿಲ್ತೇನೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕೆಲವೊಬ್ಬರು ಫೇಸ್ಬುಕ್ಕಲ್ಲಿ ಫೇಕ್ ಅಕೌಂಟ್ಗಳನ್ನು ಮಾಡಿ ಬಾಯಿಗೆ ಬಂದದ್ದು ಬರಿತೀರಿ. ನೀವು ಖಂಡಿತವಾಗಿ ಧೈರ್ಯ ಇದ್ದರೆ ನಿಮಗೆ ನಿಮ್ಮ ಫೋಟೋಗಳನ್ನು ಹಾಕಿ ಕರೆಕ್ಟ್ ಅಕೌಂಟನ್ನು ಮೇಂಟೈನ್ ಮಾಡಿ ಬಾಯಿಗೆ ಬಂದದನ್ನು ಬರೀರಿ. ನೀವು ಪ್ರತಿಯೊಂದು ಅಕ್ಷರ ಒಂದು ಹೆಂಗಸಿಗೆ ಬರೆಯುವಾಗ ನಿಮ್ಮ ತಾಯಿಗೆ, ತಂಗಿಗೆ, ಹೆಂಡತಿಗೆ, ಮಗಳಿಗೆ ಬರಿತಾ ಇದ್ದೀರಿ ಅಂತ ಹೇಳಿ ಆಲೋಚನೆ ಮಾಡಿ ನೀವು ಬರೀರಿ. ಇವತ್ತು ನೀವು ನನಗೆ ಅಷ್ಟು ಕೆಟ್ಟದಾಗಿ ಬರಿತಾ ಇದ್ದೀರಿ, ನಾಳೆ ಅದು ಖಂಡಿತವಾಗಿ ನಿಮ್ಮ ಹೆಂಡತಿಗೆ, ನಿಮ್ಮ ಅಮ್ಮನಿಗೆ, ನಿಮ್ಮ ಅಕ್ಕನಿಗೆ, ನಿಮ್ಮ ತಂಗಿಗೆ, ನಿಮ್ಮ ಮಗಳಿಗೆ ಅಂತ ಖಂಡಿತ ಅದು ಹಿಂದೆ ಯಾರನ್ನು ನೀವು ಈ ರೀತಿ ಬರೆದು ನನಗೆ ಅಂತೂ ಅದು ಯಾವ ರೀತಿಯಲ್ಲೂ ಎಫೆಕ್ಟ್ ಆಗೋದಿಲ್ಲ, ಎಂಥದ್ದು ಎಫೆಕ್ಟ್ ಆಗೋದಿಲ್ಲ ನಿಮ್ಮಿಂದ. ನಾನು ಖಂಡಿತ ಅಲ್ಲ. ನೀವು ಕೆಲಸ ಇಲ್ಲದವರು, ನಿಮಗೇನು ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ, ಇಂಥದ್ದೇ ಮಾಡೋದು ನೀವು ಕೂತ್ಕೊಂಡು. ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ನೋಡಿದರೆ ನನ್ನ ಒಂದು ಕೂದಲಿಗೂ ಸಮಾನ ಅಲ್ಲ ನೀವು. ಹಾಗಾಗಿ ನಾನು ಯಾವ ಸೈಬರ್ ಕ್ರೈಮಿಗೆ ದೂರುಗಳನ್ನು ಕೊಡುವುದಿಲ್ಲ. ಇನ್ನು ಮುಂದಕ್ಕೆ ಕರೆಕ್ಟ್ ಅಕೌಂಟ್ ಮೇಂಟೈನ್ ಮಾಡಿ ಬಾಯಿಗೆ ಬಂದು ಬರೆಯುವ ತಾಕತ್ತಿದ್ದವನಿಗೆ ನಾನು ಕಚ್ಚೂರಲ್ಲಿ ಹೋಗಿ ದೂರನ್ನು ನೀಡುತ್ತೇನೆ. ದೇವರ ಮುಂದೆ ಬಂದು ನೀವು ಮಾತಾಡಬೇಕು. ನೆಕ್ಸ್ಟ್ ಬರುವಂಥದ್ದು, ಇಷ್ಟು ದಿನ ಹೇಳ್ತಾ ಇದ್ದೀರಿ ನಾನು ರಾಜಕೀಯ ಮಾಡಿದ್ದೆ ಅಂತ ಹೇಳಿ. ನಿಮಗೆ ಯಾರಿಗೂ ಧೈರ್ಯ ಇರಲಿಲ್ಲ ಮಾತಾಡಲಿಕ್ಕೆ. ನೀವು ಪ್ರತಿ ಸಲ ಮಾತಾಡುವಾಗ ಕಾಂಗ್ರೆಸ್ ಬಿಲ್ ಅವರು, BJP ಬಿಲ್ ಅವರು ಅಂತ ಹೇಳಿ ಇದೇ ರೀತಿ ಎಲ್ಲರ ಬಾಯನ್ನು ಮುಚ್ಚಿಸಿದಿರಿ. ಇನ್ನು ಮುಂದಕ್ಕೆ ಖಂಡಿತವಾಗಿ ಇದು ನಡೆಯುವುದಿಲ್ಲ. ಈವಾಗ ನಾನು ಓಪನ್ ಆಗಿ BJPಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ. ಇನ್ನು 3 ದಿನಗಳಲ್ಲಿ ನೀವು ಅಧಿಕಾರಿಯನ್ನು ನಿಮ್ಮ ಪಕ್ಷದಿಂದ ತೆಗೆದು ಹಾಕಲಿಲ್ಲ ಅಂತಾದರೆ 4ನೇ ದಿನ ನಿಮ್ಮ ಕಚೇರಿಯ ಮುಂದೆ ನಾವು ಬಿಲ್ಲವರು ಉಗ್ರವಾಗಿ ಹೋರಾಟವನ್ನು ಮಾಡುತ್ತೇವೆ. ಆ ಹೋರಾಟದ ನಂತರನೂ ನೀವು ಬಗ್ಲಿಲ್ಲ ಅಂತಾದರೆ ಏನು ಮಾಡಬೇಕು ಅಂತ ಹೇಳಿ ಇನ್ನು ಮುಂದಿನ ದಿನದಲ್ಲಿ ನಿಮಗೆ ಗೊತ್ತಾಗ್ತದೆ. ಮಾತಾಡುವಾಗ ಹೇಳ್ತೀರಿ, ನೀವು ಧರ್ಮವನ್ನು ಕ್ರಯಕ್ಕೆ ತಗೊಂಡಾಗೆ ಮಾತಾಡ್ತೀರಿ, ಗುತ್ತಿಗೆದಾರರಾಗೆ ಮಾತಾಡ್ತೀರಿ. ಈವಾಗ ನಾವು ಬಿಲ್ಲವರು ಅದೇ ಹಿಂದೂ ಧರ್ಮಕ್ಕೆ ಸೇರಿದವರು. ಯಾಕೆ ಯಾರು ಒಬ್ಬರು ಮಾತಾಡಲಿಲ್ಲ? ಯಾಕೆ ಯಾರು ಒಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡಲಿಲ್ಲ? ಯಾಕೆ ಯಾರು ಒಬ್ಬರು ಇದನ್ನು ಖಂಡಿಸಲಿಲ್ಲ? ಇಂಥ ಅಧಿಕಾರಿ ಅಂತವರು ಯಾವ ಪಕ್ಷದಲ್ಲೇ ಆಗಲಿ ಇರಬಾರ್ದು. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಒಂದು ಹುದ್ದೆಯಲ್ಲಿದ್ದಾರೆ, ಬರೀ ಅವರಿಗೆ ನೋಟಿಸ್ ಕೊಟ್ಟರೆ ಸಾಕಾಗುವುದು, ಅವರು ಯಾವ ಪಕ್ಷದಲ್ಲೂ ಇರಬಾರ್ದು. ಇವಾಗ ನಾನು ಹೇಳ್ತಾ ಇದ್ದೇನೆ, 3 ದಿನದ ಒಳಗೆ ನೀವು ಅಧಿಕಾರಿಯನ್ನು ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ ಅಂತಾದರೆ ಮುಂದಿನ ದಿನದಲ್ಲಿ ನಾವು ಬಿಲ್ಲವರು ಏನು ಮಾಡ್ತೇವೆ ಅಂತ ಹೇಳಿ ನೋಡಿ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಏನೆಲ್ಲ ಮಾಡಿದ್ದೇವೆ ಅಂತ. ಇನ್ನು ಮುಂದಕ್ಕೂ ನೋಡಿ.